ಅಮ್ಮ ಮಾಲಿನಿ. ಏ ಅಮ್ಮ ಏ ಅಮ್ಮ ಮಾಲಿನಿ. ಅಮ್ಮ ಅಮ್ಮ ಮಾಲಿನಿ. ಅಮ್ಮ 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 ಹೇ ಅಮ್ಮ ಅಮ್ಮ ನಾನು. ಅಮ್ಮ ಇದನ್ನೆಲ್ಲ ಏನೆಲ್ಲ ಮಾಡ್ತೀರ ನೀನು? ಅಮ್ಮ ಅಮ್ಮ ನಾನು ಯಾರು ಗೊತ್ತಾಯ್ತಮ್ಮ? ಈ ರೀತಿಯ ರೂಪವನ್ನು ನಾ ಇದುವರೆಗೆ ನೋಡಿದವಳಲ್ಲ. ನಾನು ನಿಮ್ಮ ಗಂಡ. ಗಂಡನಂತೆ ಹಣೆ ಬರಗೆಟ್ಟವನೇ. ಯಾರಿಗೆ ಯಾರು ನೀನು ನನಗೆ ಗಂಡನ? ಮತ್ತೆ ನಾನು ಮತ್ತು ನಿಮ್ಮ ಗಂಡ. ಮತ್ತೆ ಅದನ್ನೇ ಹೇಳ್ತಾರಲ್ಲ ಅವನು. ನಾನು ಮತ್ತು ನಿಮ್ಮ ಗಂಡ ಕಲ್ವ ಇಸ್ಮಾಲಿ ಜೊತೆಯಲ್ಲಿ ಗುರುಪುರಕ್ಕೆ ಜೀಗುಚ್ಚೆಗೆ ಹೋದದ್ದು. ಓಹೋ ಈಗ ತಿಳಿಯಿತು ನನಗೆ. ನಿಮ್ಮ ಗಂಡ ನೀನು ನನ್ನ ಗಂಡನ ಜೊತೆಯಲ್ಲಿ. ನಿಮ್ಮ ಗಂಡ ಕಲ್ವ ಇಸ್ಮಾಲಿ ಜೊತೆಯಲ್ಲಿ. ಅದು ನಿನ್ನ ಅಜ್ಜ. ಕಳವಿದ್ಯುನ್ಮಾಲಿಯ ಜೊತೆಯಲ್ಲಿ. ವಿದ್ಯುನ್ಮಾಲಿಯ ಜೊತೆಯಲ್ಲಿ. ಜೊತೆಯಲ್ಲಿ ಗುರುಪುರಕ್ಕೆ ಜಿಗುಜಗದದು. ಸುರಪುರಕ್ಕೆ ದಿಗ್ವಿಜಯಕ್ಕಾಗಿ ಹೋದವರು. ಮಾಡ್ಲಿಕ್ಕೆ ಹೋದಮ್ಮ. ದಿಗ್ವಿಜಯ ಮಾಡ್ಲಿಕ್ಕೆ ಹೋದ. ದಿಗ್ವಿಜಯವನ್ನು ಸಾರುವುದಕ್ಕಾಗಿ ದೇವಲೋಕಕ್ಕೆ ಹೋದವರು. ಅಲ್ಲಿಂದ ನೀನು ಬಂದವನೇ. ಹಾಗಿದ್ರೆ ನಮ್ಮವರು ದೂತ ಎನ್ನುವುದು ನನಗೆ ಸ್ಪಷ್ಟವಾಗಿ ಅರ್ಥವಾಯಿತು. ವಿಚಾರವನ್ನು ತಿಳಿಯಬೇಕೆನ್ನುವಂತ ಆಸೆ ಹೇಳಬಹುದೇ? ನಾವು ಗುರುಪುರಕ್ಕೆ ಹೋದೆವಾ? ಸುರಪುರಕ್ಕೆ ಹೋದವರು ಹೋದೆವಾ? ನಾವು ಹೋದ ವಿಷಯ ಅಲ್ಲಿದ್ದವರಿಗೆಲ್ಲರಿಗೂ ಗೊತ್ತಾಯ್ತಮ್ಮ. ಮತ್ತೆ ಈ ರೀತಿಯ ಶಬ್ದ ಮಾಡಿಕೊಂಡು ಹೋದ್ರೆ ಗೊತ್ತಾಗದೆ ಇರ್ತದ? ನಾವು ಹೋಗೋಕೆಲ್ಲ ಶಬ್ದ ಮಾಡಿಕೊಂಡೆ ಅಲ್ವೇನಾ? ಹೌದೌದು. ಹೋದಂತ ವಿಚಾರ ತಿಳಿಯಿತು. ಹೌದು. ಮುಂದೆ ಏನಾಯ್ತು? ಅಮ್ಮ ನಾವು ಹೋದ ವಿಷಯ ಗೊತ್ತಾಗಿ ಅವರೆಲ್ಲ ಪೆಟ್ಟಿಗೆ ತಯಾರು ಮಾಡಿಕೊಂಡೇ ಬಂದದ್ದಲ್ವ? ಎಷ್ಟೆಷ್ಟು ಹಿಡ್ಕೊಂಡು ಬಂದ್ರ? ಯಾವುದು ನೀ ಹೇಳಿದ್ಯಲ್ಲ ಯುದ್ಧ ಮಾಡ್ಲಿಕ್ಕೆ, ಪೆಟ್ಟು ಮಾಡುವುದಕ್ಕಾಗಿ, ಯುದ್ಧವನ್ನು ಮಾಡುವುದಕ್ಕಾಗಿ ಎಲ್ಲರೂ ಸಿದ್ಧರಾದರು. ಯಾರೆಲ್ಲ ಬಂದ್ರು? ಮೊದಲ ಅಗ್ನಿ ಬಂದ. ಮೊದಲಿಗೆ ಅಗ್ನಿ ಬಂದ. ಅಗ್ನಿ ಬಂದ. ಬಂದವನ ಪೆಟ್ಟು ತಿಂದು ಓಡಿದ. ಮತ್ತೆ ನನ್ನ ಗಂಡನ ಸಾಮರ್ಥ್ಯ ಅವನಿಗೆ ಎಲ್ಲಿ ತಿಳಿಯಿತ? ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನಾನು ಹೇಳಿಕುಂಟ, ನಿಮಗೆ ಗೊತ್ತಿಲ್ವಾ? ಅವರು ಶೆಟ್ಟಿಗಾರಲ್ವಾ? ಶಕ್ತಿಗಾರರು. ನನ್ನ ಗಂಡ ಶಕ್ತಿಗಾರರು ಗೊತ್ತುಂಟಲ್ಲ ನಿಮಗೆ? ಅಮ್ಮ ಬಂದವನ ಅಗ್ನಿ ಓಡಿದ ತಕ್ಷಣ ಏಮೆ ಬಂತು.
ಏಮೆ ದನದ ಮೇಲೆ ಕೂತ್ಕೊಂಡು ಪಾಯಸ ಇಟ್ಕೊಂಡು ಬಂದದ್ದು. ನಿನ್ನ ಕರ್ಮ ನಿನ್ನದ್ದು. ಹೌದು, ಬಂದದ್ದು ಯಮ. ಯಮ. ಯಮ ಹೇಗೆ ಬಂದ? ದನದ ಮೇಲೆ ಕೂತ್ಕೊಂಡು ಪಾಯಸ ಇಟ್ಕೊಂಡು. ಹಾಗಲ್ಲ, ಅದು ಕೋಣವನ್ನು ಏರಿಕೊಂಡು ಕೈಯಲ್ಲಿ ಪಾಶವನ್ನು ಹಿಡಿದುಕೊಂಡು ಬಂದ. ಕೋಣನಿಗೆ ಕೊಂಬಿರ್ತದ, ದನದ ಮೇಲೆ ಬಂದದ್ದು. ದನಕ್ಕೂ ಕೊಂಬಿರ್ತದ, ಆಯ್ತಾ? ನಿಮ್ಮ ಮನೆಯಲ್ಲಿ ದನ ಉಂಟಾ? ಇಲ್ಲ. ಇದ್ರು ಬಿಡ್ಲಿಕ್ಕೆ ಅದೆಲ್ಲ ಮುಗಿಸಿದ್ದೇವೆ, ಗೊತ್ತಾಯ್ತು. ಹಾಗೆ ಕೋಣವನ್ನು ಏರಿಕೊಂಡು ಕೈಯಲ್ಲಿ ಪಾಶವನ್ನು ಹಿಡಿದುಕೊಂಡು ಬಂದಮ್ಮ. ಪಾಯಸ ಹಿಡ್ಕೊಂಡು ಬಂದದ್ದಲ್ಲ, ಆಯ್ತಾ? ಪಾಯಸ ಹಿಡ್ಕೊಂಡು ಬಂದ, ಹಿಡ್ಕೊಂಡು ಬಂದ. ಅಮ್ಮ ಬಂದವನೇ ಪೆಟ್ಟು ತಿಂದು ಓಡಿದ. ಅವನು ಹೆದರು ಓಡಿದರೆ ನನ್ನ ಗಂಡನ ಯೋಗ್ಯತೆ ಅವನು ತಿಳಿದಿಲ್ಲ. ನಿಮ್ಮ ಗಂಡ ಶೆಟ್ಟಿಗಾರರಲ್ಲ, ಶಕ್ತಿಗಾರರು ಅಲ್ಲವಾ? ಅವರ ಪೆಟ್ಟಿನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಅವರು ಮಾಸ ಮಾರ್ತಾರು, ಮಾಸ ಸಮರ್ಥರು, ಮಾಸ ಮಾರ್ತಾರು, ಮಾಸ ಮಾರು ನಿನ್ನಂತವರು ಮಹಾಸಮರ್ಥರು. ಅಮ್ಮ ಆಯ್ತಾ, ಅವ ಓಡಿದ್ನ. ಓಡಿದ ತಕ್ಷಣ ಅಮ್ಮ ದೇವೇಂದ್ರನಿಗೆ ಗೊತ್ತಾಯ್ತು, ಒಬ್ಬರೊಬ್ಬರು ಹೋದ್ರೆ ಇನ್ನು ಕಷ್ಟ ಉಂಟು, ಹಾಗಾಗಿ ಇಬ್ಬಿಬ್ರು ಹೋಗುವಂತ ಇಬ್ರು ಬಂದ ಜೊತೆಯಾಗಿ. ಮತ್ತೆ ಇಬ್ಬರಿಬ್ಬರು ಯಾರೆಲ್ಲ ಬಂದ? ಎದುರಿನಿಂದ ವರುಣ ಬರುವಾಗ ಹಿಂದಿನಿಂದ ವಾಯು ಬಂದದ್ದು. ಎದುರಿಂದ ವರುಣ ಬರುವಾಗ ಹಿಂದಿಂದ ವಾಯು ಒಟ್ಟಿಗೆ ಬಂದ. ಒಟ್ಟಿಗೆ ಬಂದರು. ಏನು ಮಾಡ್ಲಿಕ್ಕಾಗ್ಲಿಲ್ಲ, ಏನು ಮಾಡ್ಲಿಕ್ಕಾಗ್ಲಿಲ್ಲ. ಅವಾಗ ಏನಾಯ್ತು? ನಿಮ್ಮ ಗಂಡ ಬಿಡ್ಲಿಲ್ಲ. ಬೆಟ್ಟಾಯ್ತಾ? ಅವರು ಬಿಡ್ತಾರ? ನನ್ನ ಗಂಡ ಶಕ್ತಿಗಾರರು ಅಲ್ವಾ? ಅವರು ಶೆಟ್ಟಿಗಾರಲ್ಲ, ಬಿಡ್ತಾರ? ಶೆಟ್ಟಿಗಾರ ಬಿಡ್ಲಿಕ್ಕೆ ಕೊಟ್ಟ, ಬಿಡ್ಲಿಲ್ಲ. ಶಕ್ತಿಗಾರರು ಬಿಡ್ಲಿಕ್ಕಿಲ್ಲ, ಯುದ್ಧವನ್ನು ಸಾರಿದರು. ಹೌದು ಅಮ್ಮ. ಬಂದದ್ದು ಎಂತ ಪೆಟ್ಟಮ್ಮ, ಎಂತ ಪೆಟ್ಟು ಮಾಡಿದ್ರು. ಗಂಭೀರದಲ್ಲಿ ಗಂಭೀರ ಅಮ್ಮ. ಪೆಟ್ಟ ಆಗುತ್ತಾ ಉಂಟಮ್ಮ. ಎದುರಿನಿಂದ ವರುಣ ಓಡುವಾಗ ಹಿಂದಿನಿಂದ ವಾಯು ಹೋದದ್ದು ಗೊತ್ತೇ ಆಗ್ಲಿಲ್ಲ. ಎದುರಿನಿಂದ ವರುಣ ಹೋಗುವಾಗ ಹಿಂದಿನಿಂದ ವಾಯು ಹೋದದ್ದು ಗೊತ್ತೇ ಆಗ್ಲಿಲ್ಲ. ಎಲ್ಲ ಮೂಗಿಗೆ ಕೈ ಹಿಡಿದ. ಎಲ್ಲರೂ ಮೂಗಿಗೆ ಕೈಯಲ್ಲಿಟ್ರು. ಯಾಕೆ? ಹಾಗೆ ಮಾಡುದಲ್ಲ, ಅದು ಹೀಗೆ ಮಾಡುದು. ನಿಬ್ಬೆರಗಾಗಿ ನೋಡಿದರು ಎಲ್ಲರೂ. ನಿಬ್ಬೆರಗಾಗಿ ನೋಡಿದ್ರಪ್ಪ. ಹೀಗೆ ಮೂಗಿಗೆ ಕೈ ಹಿಡಿದು ನೋಡಿದ್ರು. ಮೂಗಿಗೆ ಕೈ ಹಿಡಿದು. ಹೌದು, ಮೂಗಿಗೆ ಹೀಗೆ ಹಿಡಿಬೇಡದು, ಬೇರೆ ಅರ್ಥ ಆಗ್ತದೆ. ವಾಯು ಅಂತ ಹೇಳ್ತೀವಿ, ಮತ್ತೆ ಹೀಗೆ ಹಿಡಿತೆ, ಹೀಗೆ ಹಿಡಿದ್ರು. ಅಂದ್ರೆ ಆಶ್ಚರ್ಯದಿಂದ ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡಿದರು. ಇವರೆಲ್ಲ ಹೋದ್ರ. ಆಗ ಇವನಿಗೆ ಸುರೇಶನಿಗೆ ತಲೆ ವಿಚ್ಚ ಆಯ್ತು. ಸುರನಾಥನಿಗೆ ಸುರೇಶನಿಗೆ ಇನ್ನೆಂತ ಮಾಡುದು, ಎಂತ ಮಾಡುದು. ಕೊನೆಗೆ ಸುರೇಶನೇ ಬಂದದ್ದಲ್ಲ. ಹೇಗೆ ಬಂದನ? ಸುರೇಶ, ಸುರನಾಥ, ಸುರಪಾಲ, ದೇವೇಂದ್ರ. ಹೌದು, ಬೇಕೆ ಬಂದಮ್ಮ. ಐರಾವತವನ್ನು ಹಿಡಿದುಕೊಂಡು ಉಜ್ಜರಾಯುಧವನ್ನು ಏರಿಕೊಂಡು. ತಲೆ ಹಾಳಾಗಿತ್ತು ಅವನಿಗೆ. ಅದು ಹೇಗೆ ಆಗಾಗ್ತದೆ? ವಜ್ರಾಯುಧ ಏರಿಕೊಳ್ಳುದ, ಐರಾವತಿ ಹಿಡ್ಕೊಳ್ಳುದು. ನೀನೆಂತ ತಲೆ ಕೆಳಗೆ ಮಾಡಿ ಹೀಗೆ ಮಾಡಿ ನೋಡಿದ್ದ? ಅಲ್ಲ, ಐರಾವತವನ್ನು ಏರಿಕೊಂಡು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದ. ಹಿಡಿದುಕೊಂಡು ನಮ್ಮ ಟಿವಿಯಲ್ಲಿ ಬಂದ. ನಮ್ಮದೊಂದು ಟಿವಿ ಇದಲ್ಲ, ಅದು ಬೇರೆ. ನಾವು ಅದೊಂದು ಟಿವಿ ಉಂಟಲ್ಲ, ನಮ್ಮ ಟಿವಿಗೆ ಎದುರಾಗಿ ಅವ ನಮ್ಮ ಟಿವಿಯಲ್ಲೇ ಬಂದದ್ದು. ಟಿವಿ? ಹೌದು, ನಮ್ಮ ಟಿವಿ ಬಂದವನೇ ನಿಮ್ಮ ಗಂಡನ ಎದುರು ನಿಂತ. ನೀನು ನನ್ನಲ್ಲಿ ಫಿಟ್ ಮಾಡ್ಲಿಕ್ಕೆ ಬಂದದ. ಪೆಟ್ಟು ಮಾಡುವುದಕ್ಕಾಗಿ ಬಂದವರೇ. ನಿನ್ನನ್ನು ಬಿಡುದಿಲ್ಲ ಅಮ್ಮ. ಎಂತ ಪೆಟ್ಟಮ್ಮ. ನಿಮ್ಮ ಗಂಡ ಬಿಡ್ತಾರ? ಬಿಡ್ಲಿಕ್ಕಿಲ್ಲ. ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನಿಮಗೆ ಗೊತ್ತಿಲ್ಲ. ನನ್ನ ಗಂಡ ಹೇಗಿನವಾಗಿ ತಿಳಿದುಕೊಂಡವಳು ನಾನು. ಅವರ ಗಂಡನ ಸಾಮರ್ಥ್ಯ ಏನು? ನನ್ನ ಗಂಡ ಶಕ್ತಿಗಾರರು. ಬಿಡ್ತಾರ? ಪೆಟ್ಟಮ್ಮ. ಪೆಟ್ಟಾಗಿ ಸುರೇಶ ಓಡಿದಾನೆ. ನಾ ಏನ್ ಮಾಡ್ಲಿ ಅಪ್ಪ? ಓಡಿದ. ಅಯ್ಯೋ ಓಡಿದ. ನಾ ಏನ್ ಮಾಡ್ಲಿ ಅಪ್ಪ? ಯಾವುದು ಅದು ಹೇಳಿದ್ದು? ನಾನೇನು ಮಾಡಲಿ ಅಮ್ಮ? ಏನು ಮಾಡ್ಲಿ ಅಪ್ಪ? ಸುರಪಾಲನು ಓಡಿದ, ಪೆಟ್ಟಿನಲ್ಲಿ ಓಡಿದಾನೆ. ಹೌದಪ್ಪ, ಸಂತೋಷದ ವಿಚಾರ. ಅದನ್ನ ನೀನು ಅಳುವುದು ಹೇಳ್ದೇನೆ ಅಂತ ಹೇಳ್ತಾರೆ ಯಾರಾದ್ರು? ಅಳ್ತಾರೇನ ಯಾರಾದ್ರು? ಮತ್ತೆ ಅದನ್ನ ನಗಾಡ್ತಾ ಹೇಳ್ಬೇಕು. ನಗಾಡಿ ಹೇಳ್ಬೇಕಾ? ಎಂತದ್ದು? ನಗಾಡಿ ಮಾಡಿ ಹೇಳ್ಬೇಕಾ? ಹೀಗಾದ್ರೆ ನೀನು ಅದನ್ನೇ ಮಾಡ್ತೀನಿ, ನನಗೆ ಗೊತ್ತಾಯ್ತು. ನಗಾಡಿಕೊಂಡು ನಗು ನಗುತ್ತಾ ಹೇಳ್ಬೇಕು. ನಕ್ಕಿ ನಕ್ಕಿ ಹೇಳ್ಬೇಕಾ? ಬೆಲ್ಲವಾ? ನಗಾಡಿಕೊಂಡು ಅದು ಅಟ್ಟಹಾಸ. ಅಟ್ಟು ಬೇಡ, ಅಷ್ಟು ಬೇಡ. ಮತ್ತೆ ಸ್ವಲ್ಪ ಅದು ಬೇಡ, ಅದು ಆಗ್ಲಿಕ್ಕೆ ಇಲ್ಲ. ಬೇರೆ ಎಂತದ್ದು? ನೀವು ವಿದೂಷಕನ? ಅಮ್ಮ ಓಡಿದ ತಕ್ಷಣ ನಿಮ್ಮ ಗಂಡ 7 ಸ್ಟಾರ್ ಏರಿದ್ರು. 7 ಸ್ಟಾರ್ ಸಿಂಹವಿಷ್ಟರವನ್ನು ಏರಿದರು. ಸ್ಮಶಾನ ಸಿಂಹವಿಷ್ಟರವನ್ನು ಏರಿದರು. ಸ್ಮಶಾನ
ಅಲ್ಲಿ ನಿನ್ನನ್ನು ಕೊಂಡೋಗಿ ಬಿಡ್ಬೇಕು. ಸಿಂಹಾಸನವನ್ನು ಏರಿದ ಕೂಡಲೇ ನನ್ನನ್ನು ಕರೆದ್ರು. ಸರಿ, ಇಲ್ಲಿ ಬಾ, ನಾವು ಯಾಕೆ ಕುಳಿತುಕೊಳ್ಳೋದಕ್ಕೆ ಬಂದದ್ದ? ಇಲ್ಲೆಲ್ಲ ಉಂಟಲ್ಲ ಸಾಂಕ್ರಾಮಿಕ ಕಾರ್ಯಕ್ರಮಗಳು, ಅದನ್ನು ನೋಡಿ. ಅದು ಸಾಂಕ್ರಾಮಿಕ ಸಾಂಸ್ಕೃತಿಕ ಯಾವುದು? ಅದಲ್ಲಿ ನಿನ್ನ ಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟು, ನೋಡ್ಬೇಕು. ಹಾಗಾಗಿ ನೋಡು ಅಂತ ಹೇಳಿದ್ರು. ಹೇಳಿ ಕರೆದ್ರು. ಇಲ್ಲೆಲ್ಲ ಕುಣಿಯುವವರು ಇದ್ದೀರಲ್ಲ, ನೀವು ಎಲ್ಲಿ ಎಲ್ಲಿ ಒಳಗೆ ಆದದ್ದು ಬನ್ನಿ. ತುಂಬಾ ಮಂದಿ ಇದ್ದಾರೆ ಕುಣಿಯುವವರೆಲ್ಲ, ಸಾಲು ಸಾಲಾಗಿ ಬಂದದ್ದಲ್ಲ. ಮೊದಲು ದಂಬೆ ಬಂತು, ಆಮೇಲೆ ಉದತಿ, ಊರ್ವಶಿ, ಮೇಣದ್ಬತ್ತಿ, ಮೇನಕ, ಚಾರುಶೀಲಿ, ತಿಲೋಕೆಟ್ ಮಾನೆ, ತಿಲೋತ್ತಮಿ, ಮಂಜಲ್ ದೋಸೆ, ಮಂಜುಘೋಷಿ, ದಂಬೆ ಬಂತು. ದಂಬೆ ರಂಬೆ ದಂಬೆ ರಂಬೆ ರಂಬೆ ಬಂದದ್ದು. ರಂಬೆ ಬಂದದ್ದು ಮೊದಲು, ರಂಬೆ ಬಂದದ್ದು. ಆಮೇಲೆ ಉದತಿ, ಊರ್ವಶಿ, ಆಮೇಲೆ ಮಂಜಲ್ ದೋಸೆ, ಮಂಜುಘೋಷೆ, ತಿಲೋಕೆಟ್ ಮಾನೆ, ತಿಲೋತ್ತಮೆ, ಮೋನಿಕ ಬಂದದ್ದು. ಮತ್ತೆ ಮೋನಿಕ ಯಾರು? ಮೋನಿಕ, ಮೇನಕ, ಮೋನಿಕ, ಮೇನಕ, ಹೌದು. ಮತ್ತೆ ಕೊನೆಗೆ ಇಬ್ರು ಒಟ್ಟಿಗೆ ಬಂದದ್ದಲ್ಲ, ಈಟಾಚಿ ಮತ್ತೆ ಆಂಬುಲೆನ್ಸ್. ಈಟಾಚಿ ಮತ್ತೆ ಆಂಬುಲೆನ್ಸ್, ಕೃತಾಚಿ, ಈಟಾಚಿ, ಈಟಾಚಿ, ಕೃತಾಚಿ, ಅಲಂಬುಸೆ, ಆಂಬುಲೆನ್ಸ್, ಅಲಂಬುಸೆ. ಮತ್ತೆ ಕೊನೆಗೆ ಒಬ್ರು ಬಂದ್ರು, ಚಂದ ಇದ್ರು. ಯಾರು? ಮೂಜಿಗಾಸ್ತಾಳೆ, ಪುಂಜುಗಸ್ತಲೆ, ಪುಂಜುಗಸ್ತಲೆ. ಅವಳು ಬಂದ್ರು. ಬಂದು ಎಲ್ಲ ಈಗ ನಿಂತ್ರು. ನಿಂತ ಕೂಡಲೇ ನಿಮ್ಮ ಗಂಡ ಹೇಳಿದ್ರು, ನಿಮ್ಮನ್ನು ನಿಲ್ಲಿಕ್ಕೆ ಕರೆದ, ನಿಮ್ಮದು ಏನೆಲ್ಲ ಉಂಟು ತೋರಿಸಿ. ಮೊದಲೆಲ್ಲ ಅಧಿಕ ಪ್ರಸಂಗವೇ ಮಾಡುದಲ್ಲ ನೀನು. ಯಾವುದು? ನೀನೇನು ಬೇಡದಿದ್ದು ಹೇಳಿಕೊಟ್ಟಿ ಅಂತ. ಎಂತದ್ದು ಹೇಳಿದ್ರಿ ನೀನು? ನಿಮ್ಮಲ್ಲಿರುವಂತಹ ಪ್ರತಿಭೆಗಳನ್ನೆಲ್ಲ ತೋರಿಸಿ, ಪ್ರತಿಭೆಗಳನ್ನೆಲ್ಲ ತೋರಿಸಿ ಕುಣಿಯವರಲ್ವ ಅವರೆಲ್ಲರೂ. ಹಾಗಾಗಿ ಹೇಳಿದ ತಕ್ಷಣ ಕುಣಿಲಿಕ್ಕೆ ಪ್ರಾರಂಭ ಮಾಡಿದಲ್ಲ. ಕುಣಿಲಿಕ್ಕೆ ಪ್ರಾರಂಭ ಮೊದಲ ಅವಳು ಕುಣಿದದ್ದು, ಹೀಗೆ ನಿಂತು ಹೀಗೆ ನಿಂತದ್ದು. ಎಂತದ್ದು? ಅದೆಂತ ಲುಂಗಿ, ಭಂಗಿ, ಮಂಗಿ, ಭಂಗಿ, ಭಂಗಿಯಲ್ಲಿ ನಿಂತು ಎಂತ ಬಾಯ್ತಾಳ. ಹೌದು, ನಾನಂದ್ರೆ ನನ್ನ ಹೆಂಡತಿ ಎದುರಲ್ಲಿ ಕುಣಿಬೇಕು ಅಂತ 2 ಬಾಯ್ತಾಳ ಬಾಯ್ಪಾಠ ಮಾಡಿಕೊಂಡು ಬಂದದ್ದು. ಬಾಯ್ಪಾಠ ಮಾಡಿದ್ಯಾ? ಹೌದು. ನಿಮಗೆ ನೋಡ್ಬೇಕು, ನೋಡ್ಬೇಕಲ್ಲ ಅದನ್ನು. ನೋಡ್ಬೇಕಾ? ಹೌದು. ಮತ್ತೆ ನಾನು ಇಲ್ಲಿ ಕುಣಿದ್ರೆ ಮತ್ತೆ ಅಲ್ಲಿ ಅದೀಗ ಮಾಯ ಆಗ್ತದ? ನೀವು ಬಾಯ್ಪಾಠ ಮಾಡ್ಕೊಂಡು ಬಂದದಲ್ಲ, ಇನ್ನು ಹೋಗ್ಲಿಕ್ಕಿಲ್ಲ. ಹೀಗೆ ಹೀಗೆ ನಿಂತು ಕುಣಿದ ಭಂಗಿ. ಹೌದೌದು, ಅವಳು ಕುಣಿಯುದು. ಯಾರು? ಅವಳು ರಂಬೆ. ಹೇಗೆ? ತಾಂಟ ಅಂತ ದಿನ ಕೊರತೈ, ತರಗಿಡಗಿಡ ತಾಂಟ ಅಂತ ದಿನ ಕೊರತೈ, ತರಗಿಡಗಿಡ ತಾಂಟ ಅಂತ ದಿನ ಕೊರತೈ, ತರಗಿಡಗಿಡ ಕಟ್ ಮುಕ್ತಾಯ, ಕಟ್ ಮುಕ್ತಾಯ. ಎಂತ ಒಂದು ಬಾಯಿ ಕಟ್ ಮುಗಿತಾಯ. ಅದು ಇದು ನೀನ್ ಹೇಳಿದ್ದು ನಿನ್ನ ಬಾಯ್ತಾ. ತಾಂಟ ಉಂಕ ತಿನ್ನೋ ಕೊರತೈ, ತರಕಿಡಗಿಡ್ತಕ ತಾಂಟ ಉಂಕ ತಿನ್ನೋ ಕೊರತೈ, ತರಕಿಡಗಿಡ್ತಕ ಚಕ್ಕುಳಿ ತಿಂದ ತಾಂ. ಎಂತ ನರ್ತೆ? ನೃತ್ಯ. ನೃತ್ಯ ಆಯ್ತು, ಅದಾಯ್ತು. ನೃತ್ಯ. ಆಮೇಲೆ ಅವಳು ಹಾಗೆ ಆ ಕುಣಿಯಾಗ ಮತ್ತೊಬ್ಳು ಕುಣಿದು ಹೀಗೆ ಕೈ ಹಿಡ್ಕೊಂಡು ಕೈದಿನ ಆ ಕೈದಿನ ಆ ಕೈದಿನ ಆ ಕೈದಿನ ಆ ಕೈದಿನ 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 ಅಂತ ಒಬ್ಬಳು. ಎಂತ ಬಾಯ್ತಾಳವ. ಆ ತೈದಿನ ಏನೋ ಇರ್ಬೇಕು. ಹಾಗೆ ಹೋಗಿ ಅದನ್ನು ಚೈದನ ಈ ಸೈದನ ಅದ್ ಸೈದನ ಸೈದನ ತೈದಿನ ಆ ತೈದಿನ ಆ ತೈದಿನ ಹಾಗೆ ಅವಳು ಕೊನೆಗೆ ಕುಣಿದು ತಾಂಟ ಒನ್ಕ ತಿನ್ನು ಕೊರ ಟೈಯ ಟೈಯ ತಾಂಟ ಟನ್ ಟೈ ಟೈ ಟೈ. ಹೌದು, ಅವಳು ಹಾಗೆ ಕುಣಿಯಾಗ ಇನ್ನೊಬ್ಳೊಂದು ಬದಿಯಲ್ಲಿ ನಿಂತುಕೊಂಡು ಕುಣಿದಮ್ಮ. ದಿನತ್ತ ದಿನಕ್ಕೆ ದಿನತ್ತ ದಿನಕ್ಕೆ ದಿನತ್ತ ದಿನಕ್ಕೆ ದಿನತ್ತ ದಿನತ್ತ ದಿನತ್ತ. ಎಂತ ಬಾಯ್ತಾಳ ಬಾಯ್ತಾಳ ಅಲ್ವಾ? ಸ್ವರ್ಗದಲ್ವಾ ನಾಟ್ಯ. ಅದೇ ಹೆಚ್ಚಿನ ಅಂಶ ಅಲ್ವಾ? ಅದು ಹಾಗೆ ಅವಳು ಮೊದಲೇ ತೆಕೊಂಡಿದ್ದಾಳೆ ಹೆಚ್ಚು ದೇವೇಂದ್ರನ ಕೈಯಿಂದ. ಕೊಡುವಾಗೆಲ್ಲ ಕಳೆದು ಕೊಟ್ಟಿದ್ದಾನೆ. ಅದಕ್ಕೆ ತಲೆ ಬಿಸಿಯಲ್ಲಿ ಕುಣಿಯುದು. ದಿನತ್ತ ದಿನಕ್ಕೆ ದಿನತ್ತ ದಿನಕ್ಕೆ ದಿನತ್ತ ದಿನ. ನಮ್ಮಲ್ಲೊಬ್ಬ ಇದ್ದಾನೆ, ಲೆಕ್ಕದಕ್ಕಿಂತ ಹೆಚ್ಚು ತಗೊಂಡ ಒಬ್ಬ ವಿದೂಷಕ ಇದ್ದಾನೆ. ಅವಕ್ಕೆ ಯಾವಾಗ ಕೊಡ್ತಾನಂತಿರುವುದು. ಈಗ ಕೊಡ್ಲಿಕ್ಕಿಲ್ಲ, ಅವ ಸಾಯ್ತಾನೆ. ಕೊಡ್ಲಿಕ್ಕಿಲ್ಲ. ಪಡೆದ ಸಾಲವ ಹಿಂತಿರುಗಿಸಿದರೆ ಪಡೆದವನಿಗೇನು? ಕೊಡ್ಲಿಕ್ಕಿಲ್ಲ. ಇಲ್ಲ ಇಲ್ಲ, ನೀನು ಅವನ ಸಂಬಂಧಿಕನ? ಇಲ್ಲ ಇಲ್ಲ, ಪಾಪ ಅವ ಒಳ್ಳೇದಾಗಿ. ಅಮ್ಮ ಹೀಗೆ ಅವರು ಕುಣಿಯುವಾಗ ಕುಣಿಲಿಕ್ಕೆ ಕಾರಣ ಎಂತ? ಕಾರಣ ಯಾರು? ಹಿನ್ನೆಲೆ ಗಾಯನ. ಹಿಮ್ಮೇಲೆ ಗಟ್ಟಿ ಉಂಟವರು. ಹಿಮ್ಮೇಲೆ ಅವ ಚಿಪ್ಪಾರ್ಸೇನ, ಚಿತ್ರಸೇನ, ಚಿಪ್ಪಾರ್ಸೇನ, ಚಿತ್ರಸೇನನ ಗಾಯನ. ಎಂತ ಆಲಾಪನೆ, ಆಲಾಪನೆ. ಈ ರೀತಿ ಮಾಡಿದ್ರೆ ಹಾಗೆ ಮಾಡುದು ನೀನು. ಆಲಾಪನೆ. ಅಯ್ಯೋ ಆಲಾಪನೆ, 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 ಆಲಾಪನೆಯ. ಅಮ್ಮ ಅವರು ಹೀಗೆ ಆಲಾಪನೆ ಗೊತ್ತುಂಟ? ಆಲಾಪನೆ ಹೇಳು. ಅವ ಇಲ್ಲ, ಅದು ಸೇರ್ಲಿಲ್ಲ. ಅದು ಬೇರೆ
ಬೇಡ. ದಪ್ಪ 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 ರಿದಪ್ಪ ನಿದಪ್ಪ ದಪ್ಪ ನಿದಪ್ಪ ನಿನ್ನಪ್ಪ ದಪ್ಪ ದಪ್ಪ ನಿದಪ್ಪ ನಿನ್ನಪ್ಪ ದಪ್ಪ ನಿದಪ್ಪ ನಿನ್ನಪ್ಪ ನಾದಪ್ಪ ನಾದಪ್ಪ ನಿದಪ್ಪ ನಿನ್ನಪ್ಪ ದಪ್ಪ ನಿನ್ನಪ್ಪ ನಾದಪ್ಪ ನಾದಪ್ಪ ನಿದಪ್ಪ ನಿನ್ನಪ್ಪ ತಿಮ್ಮಪ್ಪ ಹಲ್ಲು ಮುರಿದೇನು ಪಾಪಿ. ಅವ್ರ ಬಾಯ್ತಾಳ ನಿನ್ನಪ್ಪ ತಿಮ್ಮಪ್ಪ. ನನ್ನಪ್ಪ ತಿಮ್ಮಪ್ಪ ನಿನ್ನಪ್ಪ ಈಶ್ವರಪ್ಪನ ಹೌದೇನಾ? ಬದಿಕ ಪ್ರಸಂಗಿ ನೀನ್ ನನಗೆ ಅಪ್ಪನ ಮತ್ತೆ ನೀನ್ ನನ್ನ ಅಪ್ಪ ಅಂತ ಹೇಳ್ತೀನಿ. ಅಲ್ಲ ಅದು ನೀದಪ್ಪ ಅದು ಹೇಳುವುದೇ ಆಲಾಪನೆಯಲ್ಲಿ ಸರಿಗಮ ಬದಲಿಸ ಬಾಬಾ ಎಲ್ಲಿ ಹಾಗೆ ಅಮ್ಮ ಕುಣಿವಾಗ ಈಚೆ ಬದಿಯಿಂದ ಅವಾಗ ಕುದುರೆ ಮುಖದವ ಗುಮ್ಮುಕ್ಕಿ ಹಾಕುದು ಗುಮ್ಮುಕ್ಕಿ ಹಾಕುದು ಮೂರ್ತಾಂಗದಲ್ಲಿ ಮೂರ್ತಾಂಗ ಮೃದಂಗ ಗುಮ್ಮುಕ್ಕಿ ಹಾಕುದು. ಹೇಗೆ? ನಾದೊಂದುಲ್ಲ 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 ನಾದೊಂದು ನಾದಿರ್ದಿನ್ನ ನಾದಿರ್ದಿನ್ನ ನಾದೀತ ನಾದಿರ್ದಿನ್ನ ಕುದುರೆ ಮುಖದವನು ಹಾಗೆ. ಈಗ ಇವರೆಲ್ಲ ಕುಣಿತಿರುವಾಗ ನಿಮ್ಮ ಗಂಡ ನಿಲ್ಲಿಸಿ ಅಂತೇಳಿ ನಿಲ್ಲಿಸಿ ಸಾಕು ಎಲ್ಲ ಇವತ್ತೇ ಕುಣಿದ್ರೆ ನಾಳೆ ಸಾಯ್ತೀರ ನಾಳೆ ಕುಣಿಲಿಕ್ಕೆ ಬೇಕು ಹೋಗಿ ಎಲ್ಲ ಹೋದ ತಕ್ಷಣ ನನ್ನನ್ನು ಕರ್ತೀರಿ. ಜೋತಾ ನಾವಿಲ್ಲಿ ಬಂದು ತುಂಬಾ ಹೊತ್ತಾಯ್ತಲ್ಲ ಹೌದಲ್ಲ ಸ್ವಲ್ಪ ತಗೊಳ್ಳುವಂತೆ ವಿಶ್ರಾಂತಿ ಪಡೆಯೋಣ. ಅಷ್ಟೊತ್ತಿಗೆ ಬಂದಲ್ಲ ಒಬ್ಬ ಯಾರು ಹಾರಾಡಿ ಮೇಳದಿಂದ. ಅವನಿಗೆ ಬೇರೆ ಯಾವ ಮೇಳ ಸಿಗ್ಲಿಲ್ವಾ? ಹಾರಾಡಿಕೊಂಡು ಮೇಲಿಂದ ಓರ್ವ ಬಂದ. ಯಾರು? ಪಿಂಗಳಾಕ್ಷ. ಯಕ್ಷರಾಜ ಪಿಂಗಳಾಕ್ಷ. ಯಕ್ಷರಾಜ ಪಿಂಗಳಾಕ್ಷ ಬಂದ. ಯಕ್ಷರಾಜ ಪಿಂಗಳಾಕ್ಷ ಬಂದ. ಬಂದವನೇ ನಿಮ್ಮ ಗಂಡನ ಹತ್ತಿರ ನಿಂತಾನೆ. ಎರಡು ಶಬ್ದ ಮಾತಾಡಿ ಏನ್ ಹೇಳಿದ? ನೀನೀಗ ಪ್ರೆಗ್ನೆಂಟಾ? ಮುಖ ನೋಡ್ತೀಯಾ? ಹೇಳು, ನೀನೀಗ ಪ್ರೆಗ್ನೆಂಟಾ? ನಿನಗೆ ಪ್ರಜ್ಞೆಯುಂಟಾ? ನಿನಗೆ ಪ್ರೆಗ್ನೆಂಟ್ ನಿನಗೆ ಪ್ರಜ್ಞೆಯುಂಟಾ? ನಿನಗೆ ಪ್ರಜ್ಞೆ ಉಂಟಾ ಅಂತ ಕೇಳಿದಾನೆ. ಬಂದವ ಕೇಳಿದ. ಅವಾಗ ನನ್ನವರೇನು ಹೇಳಿದ್ರು? ನಿಮ್ಮ ಗಂಡ ಹೇಳಿದ್ರು. ಯಾಕ ಎಂತ ಏನೇನು ಮಾತಾಡ್ತಿ ಬಾಯಿಗೆ ಬಂದಾಗೆ? ನಾನು ಮಾತಾಡ್ದ. ನೀನು ಎಲ್ಲಿ ನಿನ್ನ ಅಪ್ಪನ ಎದೆಯ ಮೇಲೆ ಕೂತತ್ತ? ಎಲ್ಲಿಂದ ಬಂದು ನೀನು ಇಲ್ಲಿ ಇಷ್ಟು ದೊಡ್ಡ ಜನ ಆಗುವಾಗ ಇಲ್ಲಿರುವವರು ನಾವು ಸಾಯ್ಲಿಕ್ಕಿರುವುದ? ದೊಡ್ಡ ಬಾರಿ ದೊಡ್ಡ ಸಂಗತಿಯ ನೀನು. ಹೌದಾ? ನಿನ್ನ ಯಾರ ಮುಖ ನೋಡ್ದ? ಯಾರ ಹತ್ರ ಮಾತಾಡುದು? ನಿನ್ನ ಕಪಾಲ ಮೋಕ್ಷ ನಾನು ಮಾಡ್ತೇನೆ. ಈಗ ಯಾರಿಗೆ ಬೈದು? ಯಾರಿಗೆ ನೀನು? ಯಾರಿಗೆ? ಅವ ಬಂದವ ಹೇಳಿದ್ದು. ಯಾರು? ನನಗೆ ನಾನು ಭಾವನ ಲಾರಿಯಲ್ಲಿ ಹೋದದ್ದು. ನನಗೆ ಭಾವನೆ ಇಲ್ಲದಿದ್ರೆ ವಿಷಯ ಸಿಗುದಿಲ್ಲ. ಇವರ ಹೆಂಗಸೆ ಅಮ್ಮ ನಿನ್ನ ಹಲ್ಲು ಮುರಿತೇನೆ ಬೇಡಿದ್ದೆಲ್ಲ ಮಾತಾಡಿದ್ರೆ. ಹೆಂಗಸು ಅಮ್ಮೆ ಅಮ್ಮ ಅಮ್ಮೆ ನನಗೆ ವಿಷಯ ಸಿಗುದಿಲ್ಲ. ಭಾವನಾಲ ಹರಿ ಲಾರಿಯಲ್ಲಿ ಹೋದದ್ದು ಅದು ಬೇರೆ. ಹೌದಾ? ಅದು ವಿಚಾರ. ಅಷ್ಟೊತ್ತಿಗೆ ನಿಮ್ಮ ಗಂಡನಿಗೆ ನನ್ನ ಗಂಡನವರು ಅವರಿಗೆ ಬೈದರೆ ಇಲ್ಲಿ ಬಂದು ಮಾತಾಡ್ತೀಯಾ ನನ್ನ ಎದುರು ನಿಂತು? ಹೌದಾ? ಕಪಾಳ ಮೋಕ್ಷ ನಾನು ಮಾಡ್ತೇನೆ. ಈಗ ನಿನಗೆ ಬಾಯಿಗೆ ಬಂದದ್ದೆಲ್ಲ ಮಾತಾಡಿದ್ರೆ ಅಂತ ಹೇಳ್ತೀನಿ. ನಗತಿ ನಗಲಿಕ್ಕೆ ಬಂದದ್ದು ಎಲ್ಲಿಗೆ ನೀನು? ಸರಿ ಆಯ್ತಾ? ಇಲ್ಲ, ಅವರು ನಿಮ್ಮ ಗಂಡ ಬೈದದ್ದು. ಬೇಡ, ತಲೆಗೊಂದು ಬೇಡಮ್ಮ, ಅಲ್ಲಿಗೆ ನೋವಾಗುತ್ತದೆ. ಅವ ಬಂದವ ಹೇಳಿದ ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಂದದ್ದಲ್ಲ, ಏನಿದ್ರು ಪೆಟ್ಟು ಮಾಡುವ. ಏನಿದ್ರು ನಾವು ಪೆಟ್ಟು ಮಾಡೋಣ ಮಾಡುವ. ನಿಮ್ಮ ಗಂಡ ಸಾರೋಣ. ಎದ್ದು ನಿಂತರು. ಎದ್ದ ನಿಂತ ತಕ್ಷಣ ಪಟ ಬಂದು ಬಿಟ್ಟಿದ್ದಾರೆ ನಿಮ್ಮ ಗಂಡನಿಗೆ. ಹಿಂದೆ ಬಾ, ಹಿಂದೆ ಬಾ ಅಂತ ಹೊಡೆದೀಯ. ಬಂದವ ಯಕ್ಷ, ಸಿಂಗಳಾಕ್ಷ, ಪಿಂಗಳಾಕ್ಷ ನನ್ನವರಿಗೆ ಹೊಡೆದಾನೆ. ಹೌದು. ನನ್ನವರು ಏನು ಮಾಡಿದಾರೆ? ಆಮೇಲೆ ಏನ್ ಮಾಡ್ತಾರೆ? ಏನ್ ಮಾಡ್ಲಿಲ್ಲ. ಅಲ್ಲಿಗೆ ಕೂತ್ರು. ನಿಮ್ಮ ಕುಳಿತುಕೊಂಡರೆ ಯುದ್ಧವನ್ನು ಮಾಡ್ಲಿಲ್ವೇ? ನಾನು ಎಣಿಸಿದೆ ಇವರದ್ದು ಕುಳಿತುಕೊಂಡು ಈ ಸಲ ಹೊಸ ರೀತಿಯ ಪೆಟ್ಟಿರ್ಬಹುದು ಅಂತ. ಹಾಗೆ ಗಂಡ ಹಾಗೆಲ್ಲ ಕುಳಿತುಕೊಂಡು ತುಂಬಾ ರೀತಿಯ ಯುದ್ಧವನ್ನು ಮಾಡಿದ್ದಾರೆ. ಆ ಗಂಡನ ಪೆಟ್ಟಿನ ಬಗ್ಗೆ ನಾನು ಹೇಳಲಿಕ್ಕುಂಟು. ಅವರ ಶೆಟ್ಟಿಗಾರರಲ್ವಾ? ಶಕ್ತಿಗಾರರು. ಆಮೇಲೆ ತುಂಬಾ ಹೊತ್ತಾಯ್ತಮ್ಮ, ನಿಮ್ಮ ಗಂಡ ಹೇಳುದೇ ಕಾಣುದಿಲ್ಲ. ಮತ್ತೆ ಹತ್ತಿರ ಹೋಗಿ ನೋಡ್ತೇನೆ, ಅಲ್ಲಿಗೆ ಮಲಗಿದ್ದಾರೆ. ಮಲಗಿದ್ದು ಏನಾಗ್ಲಿಲ್ಲ. ಏನಾಗ್ಲಿಲ್ಲ. ಆಮೇಲೆ ಅಮ್ಮ ನಾನೆನಿಸಿದೆ ಇವರದ್ದು ಮಲಗಿಕೊಂಡು ಹೊಸ ರೀತಿಯ ಪೆಟ್ಟಿರ್ಬಹುದು ಈ ಸಲ. ಹಾಗೆ ಮಲಗಿ ತುಂಬಾ ಯುದ್ಧ ಮಾಡಿದ್ದಾರೆ. ಮತ್ತೆ ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನಾನು ಹೇಳಲಿಕ್ಕುಂಟು. ಅವರು ಶೆಟ್ಟಿಗಾರ ಅಲ್ವಾ? ಏನಾದ್ರೂ ಮಾಡ್ಯಾರು.
ಶಕ್ತಿಗಾರರು ದೂತ ನನ್ನ ಭಯವಾಗುತ್ತಾ ಇದೆ. ಆಮೇಲೆ ಏನಾಯ್ತು? ಭಯ ಪಡುವಂತದ್ದು ಏನಾಗ್ಲಿಲ್ಲಲ್ಲ? ಏನಾಗ್ಲಿಲ್ಲಮ್ಮ. ನನ್ನವರಿಗೆ ತುಂಬಾ ಹೊತ್ತಾಯ್ತಮ್ಮ, ಹೇಳುದೇ ಕಾಣುದಿಲ್ಲ. ಹತ್ತಿರವಾಗಿ ನೋಡ್ತೇನಮ್ಮ, ಇಷ್ಟು ಉದ್ದ ನಾಳೆಗೆ ಹೊರಗೆ ಹಾಕಿ ಸತ್ತ